ತುಳುನಾಡಿನ ದೈವಾರಾಧನೆಯನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ವೇದಿಕೆಯಲ್ಲಿ ಪ್ರದರ್ಶನ ಮಾಡಬಾರದು ಅಂತ ಸಾಕಷ್ಟು ಬಾರಿ ವಿನಂತಿಸಲಾಗಿದೆ. ಆದರೆ ಒಂದಿಲ್ಲೊಂದು ಕಡೆಯಲ್ಲಿ ಈ ರೀತಿ ಅವಹೇಳನ ಮಾಡುವ ಕೆಲಸ ನಡೀತಾಲೇ ಇದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅಂಥದ್ದೇ ಒಂದು ವಿಡಿಯೋ ವೈರಲ್ ಆಗಿದ್ದು, ಇಬ್ಬರು ಯುವಕರು ದೈವದಂತೆ ನರ್ತಿಸಿದ್ದಾರೆ. ಒಬ್ಬ ಯುವಕ ದೈವದಂತೆ ವೇಷಭೂಷಣ ಧರಿಸಿದ್ರೆ, ಮತ್ತೋರ್ವ ಪ್ಯಾಂಟ್ ಹಾಕಿ ಗುಳಿಗ ದೈವವನ್ನ ಅಣಕಿಸಿದ್ದಾನೆ. ಮೇಲ್ನೋಟಕ್ಕೆ ಇದೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಡೆದಂತಹ ಹುಚ್ಚಾಟ ಅನ್ನೋದು ಕಂಡು ಬಂದಿದೆ. ಈ ವಿಡಿಯೋ ವೀಕ್ಷಣೆ ಮಾಡಿದ ತುಳುನಾಡಿನ ಜನರು, ದೈವಾರಾಧಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.